ಎಡಬದಿಯಲ್ಲಿರುವುದು ಝೈನ್ ಸಕಾಫಿ, ಉಳ್ಳಾಳ ಸಮ್ಮೇಳನದ ಪ್ರಧಾನ ಕನ್ವೀನರ್. ಅದೇ ರೀತಿ ಇಲ್ಲಿ ಮೊದಲನೇದಾಗಿರುವುದು ಸಿದ್ದಿಕ್ ಅಬ್ದುಲ್ ಖಾದರ್, SKSFನ ದಕ್ಷಿಣ ಕನ್ನಡ ಜಿಲ್ಲಾ ವರ್ಕಿಂಗ್ ಕಾರ್ಯದರ್ಶಿ. ಅದೇ ರೀತಿಯಲ್ಲಿ ಇದು ಆಸಿಫ್ ಅಬ್ದುಲ್ಲಾ, ದರ್ಗಾ ಸಮಿತಿಯ ಕಾರ್ಯದರ್ಶಿಯವರು. ಅದೇ ರೀತಿಯಲ್ಲಿ ಇದು ಇಬ್ರಾಹಿಂ ಕೊನಾಜೆ, SKSF ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು. ನಾನು ಅನೀಸ್ ಕೌಸರಿ ಅಂತೇಳಿ SKSF ಕರ್ನಾಟಕ ರಾಜ್ಯ ಸಮಿತಿ ಇದರ ಅಧ್ಯಕ್ಷರು. ಈ ಪತ್ರಿಕಾಗೋಷ್ಠಿಯ ಉದ್ದೇಶ, ಉಳ್ಳಾಲದಲ್ಲಿ ಏಪ್ರಿಲ್ 7ನೇ ತಾರೀಕಿನಂದು ನಡೆಯಲಿರುವಂತಹ SKSFನ ದೊಡ್ಡ ಒಂದು ಸಮ್ಮೇಳನದ ಪ್ರಚಾರ ಮತ್ತು ಸಮ್ಮೇಳನದ ಈ ಒಂದು ವಿಷಯವನ್ನು ನಮ್ಮ ಪತ್ರಿಕಾ ಬಂಧುಗಳಿಗೆ ತಿಳಿಸಲಿಕ್ಕಾಗಿ ಮತ್ತು ಸಾರ್ವಜನಿಕರಿಗೆ ಇದನ್ನು ತಲುಪಿಸಲಿಕ್ಕಾಗಿ ನಾವೆಲ್ಲಿಗೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನೀವೆಲ್ಲರೂ ತಿಳಿದಿರುವ ಹಾಗೆ ಒಂದು ಸಣ್ಣ ಹ್ರಸ್ವ ಪರಿಚಯವನ್ನು ನೀಡ್ತಾ ಇದ್ದೇನೆ. ಸಮಸ್ತ ಕೇರಳ ಜಮಯಿಯತುಲ್ ಉಲಮಾ ಎನ್ನುವಂತಹ ಒಂದು ಉಲಮಾ ಮುಸ್ಲಿಂ ಸಮುದಾಯದ ಪಂಡಿತರ ಒಕ್ಕೂಟ. ಇದು 1925ರಲ್ಲಿ ಸ್ಥಾಪಿಸಲ್ಪಟ್ಟದ್ದು. ಇದು ಕೇರಳ, ಕರ್ನಾಟಕ ಮತ್ತು ಭಾರತ ದೇಶದಾದ್ಯಂತ ಹಲವಾರು ರಾಜ್ಯಗಳಲ್ಲಿ ಕಾರ್ಯಾಚರಿಸ್ತಾ ಇದೆ. ಮುಸ್ಲಿಂ ಸಮುದಾಯದ ಅಧಿಕೃತವಾದಂತಹ ಧಾರ್ಮಿಕ ಸಂಘಟನೆ ಇದು. ಇದರ ಅಧೀನದಲ್ಲಿ 10,000 ಮದ್ರಸಗಳು, 400ರಷ್ಟು ಅರಬಿಕ್ ಶರಿಯತ್ ಕಾಲೇಜುಗಳು, ಅದೇ ರೀತಿಯಲ್ಲಿ 4 ಯೂನಿವರ್ಸಿಟಿಗಳು ಕಾರ್ಯಾಚರಿಸ್ತಾ ಇದೆ. ಅದೇ ರೀತಿ ಈ ಉಲಮಾ ಸಂಘಟನೆಯ ಅಧೀನದಲ್ಲಿ ಹಲವಾರು ಅದರ ಅಧೀನ ಪೋಷಕ ಸಂಘಟನೆಗಳು ಕಾರ್ಯಾಚರಿಸ್ತಾ ಇದೆ. ಅದರಲ್ಲಿ ಪ್ರಧಾನವಾದಂತಹ ಒಂದು ಪೋಷಕ ಸಂಘಟನೆಯಾಗಿದೆ ವಿದ್ಯಾರ್ಥಿ ಯುವಜನ ಸಂಘಟನೆಯಾದಂತಹ SKSF, ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್. ಇವತ್ತು ಕೇರಳ, ಕರ್ನಾಟಕ ಎಂದಲ್ಲ ಭಾರತದಾದ್ಯಂತ ಇದು ಕಾರ್ಯಾಚರಿಸ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ 9 ಜಿಲ್ಲೆಗಳಲ್ಲಿ ಕಾರ್ಯಾಚರಿಸ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 240ರಷ್ಟು ಶಾಖೆಗಳನ್ನು ಹೊಂದಿದೆ. 15,000ದಷ್ಟು ಅಧಿಕೃತ ಸದಸ್ಯರನ್ನು SKSF ಹೊಂದಿದೆ. ಇದರ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಿತಿಯ ಅಧೀನದಲ್ಲಿ ಕಾರ್ಯಾಚರಿಸುವ ಒಂದು ಶಾಖೆಯಾಗಿದೆ SKSF ಉಳ್ಳಾಳ ಶಾಖೆ. ಈ ಉಳ್ಳಾಳ SKSF ಶಾಖೆಯ ಒಂದು ದೊಡ್ಡ ಸಮ್ಮೇಳನ, ಆದರ್ಶ ಪ್ರಚಾರ ಸಮ್ಮೇಳನ ಏಪ್ರಿಲ್ 7ರಂದು ಉಳ್ಳಾಲದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ 5 ಹಂತಗಳಲ್ಲಿ ನಡೆಯಲಿಕ್ಕಿದೆ. 8:30 ಗಂಟೆಗೆ ಸೈಯದ್ ಮದನಿ ದರ್ಗಾ ಶರೀಫ್ ಜಿಯಾರತ್ನೊಂದಿಗೆ, ಈ ಜಿಯಾರತ್ಗೆ 8:30 ಗಂಟೆಗೆ ಸೈಯದ್ ಅಮೀರ್ ತಂಗಳ್ ಕಿನ್ಯ, SKSFನ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಶಾಧಿಕಾರಿಯವರು ಅದಕ್ಕೆ ನೇತೃತ್ವವನ್ನು ನೀಡಲಿಕ್ಕಿದ್ದಾರೆ. 9 ಗಂಟೆಗೆ ಧ್ವಜಾರೋಹಣ ನಡೆಯಲಿಕ್ಕಿದೆ. ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ದರ್ಗಾ ಸಮಿತಿ ಅಧ್ಯಕ್ಷರಾದಂತಹ ಅಬ್ದುಲ್ ರಶೀದ್ ಹಾಜಿ ಅವರು ನಿರ್ವಹಿಸಲಿದ್ದಾರೆ. ನಂತರ ಮೊದಲನೆಯ ಸೆಷನ್ ಮುಅಲ್ಲಿಮ್ ಕಾನ್ಫರೆನ್ಸ್. ಮುಅಲ್ಲಿಮ್ ಅಂತ ಹೇಳಿದ್ರೆ ನಮ್ಮ ಮದ್ರಸಗಳಲ್ಲಿ, ಅರಬಿಕ್ ಕಾಲೇಜುಗಳಲ್ಲಿ ಟೀಚರ್ಸ್ಗಳಾಗಿ ಕಾರ್ಯನಿರ್ವಹಿಸುವಂತಹ ಅರಬಿಕ್ ಟೀಚರ್ಸ್ಗಳ ಒಂದು ಸಂಗಮ, ಅವರಿಗಿರುವಂತಹ ಒಂದು ಕಾರ್ಯಕ್ರಮ ಅದು. ಅದರಲ್ಲಿ ಪ್ರಾರ್ಥನೆಯನ್ನು ಅಬ್ದುಲ್ ರಹೂಫ್ ಮುಸ್ಲಿಯಾರ್, ಸಹಾಯಕ ಕಾಜಿ ಉಳ್ಳಾಳ ಇವರು ನಿರ್ವಹಿಸಲಿದ್ದು, ಅದೇ ರೀತಿ ಸ್ವಾಗತವನ್ನು KL ಉಮರ್ ದಾರಿಮಿ ಪಟೋರಿ, ಅಧ್ಯಕ್ಷರು ಜಮಯಿಯತುಲ್ ಮುಅಲ್ಲಿಮೀನ್ ದಕ್ಷಿಣ ಕನ್ನಡ ಜಿಲ್ಲೆ. ಅದೇ ರೀತಿ ಅದರ ಅಧ್ಯಕ್ಷತೆಯನ್ನು ಹಾಜಿ ಮೊಹಮ್ಮದ್ ತ್ವಾಹಾ ಇವರು ಪ್ರಧಾನ ಕಾರ್ಯದರ್ಶಿ ದರ್ಗಾ ಸಮಿತಿ ಉಳ್ಳಾಳ ಇವರು ವಹಿಸಲಿದ್ದಾರೆ. ಅದೇ ರೀತಿ ಅದರ ಉದ್ಘಾಟನೆಯನ್ನು ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಎನ್ನುವ ಉಲಮಾ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಶೇಖುನಾ ಆಲಿಕುಟಿ ಉಸ್ತಾದ್ ಅವರು ನಿರ್ವಹಿಸಲಿದ್ದಾರೆ. ಪ್ರಾಸ್ತಾವಿಕ ಭಾಷಣವನ್ನು ಮುಸ್ತಫಾ ಅಬ್ದುಲ್ಲಾ, ಅದೇ ರೀತಿ ಸಿದ್ದಿಕ್ ಅಬ್ದುಲ್ ಖಾದರ್ ಅವರು ನಿರ್ವಹಿಸಲಿದ್ದಾರೆ. ವಿಷಯ ಮಂಡನೆಯನ್ನು ಖ್ಯಾತ ಚಿಂತಕರಾದಂತಹ ಪಿಣಂಗೋಡ್ ಅಬೂಬಕರ್ ಅವರು ನಿರ್ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಹಲವಾರು ಗಣ್ಯರು ಅದರಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. 2ನೇಯ ಸೆಷನ್ ಆಗಿ 11:15 1:00 ತನಕ ಕೋಟುಮಲೆ ಉಸ್ತಾದ್ ವೇದಿಕೆಯಲ್ಲಿ ಫೈಜೀಸ್ ಅಂತ ಹೇಳಿದ್ರೆ ಅದೊಂದು ಪದವಿ, ಧಾರ್ಮಿಕವಾಗಿ ಲಭಿಸುವಂತಹ ಪದವಿ, ಈ ಪದವೀಧರರ ಸಂಗಮ ನಡೆಯಲಿಕ್ಕಿದೆ. ಅದರಲ್ಲಿ ಪ್ರಾರ್ಥನೆಯನ್ನು ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಉಪಾಧ್ಯಕ್ಷರಾದಂತಹ ಅಬ್ದುಲ್ ಜಬ್ಬಾರ್ ಉಸ್ತಾದ್ ಮಿತ್ತಬೈಲ್, ಅದೇ ರೀತಿ ಸ್ವಾಗತವನ್ನು ಉಸ್ಮಾನ್ ಫೈಜಿ ತೋಡಾರು, ಅಧ್ಯಕ್ಷತೆಯನ್ನು ಜಾಮಿಯಾ ಆಲಿಕುಟಿ ಉಸ್ತಾದರವರು ವಹಿಸಲಿಕ್ಕಿದ್ದಾರೆ. ಅದೇ ಉದ್ಘಾಟನೆಯನ್ನು ತೋಕ ಅಹಮದ್ ಮುಸ್ಲಿಯಾರ್ ಅವರು, ಅನುಗ್ರಹ ಭಾಷಣವನ್ನು ಸೈಯದ್ ಝೈನುಲ್ ಆಬಿದೀನ್ ತಂಗಳ್ ಕೊಣ್ಣುಂಗೈ ಕೇರಳ ಇವರು, ಮುಖ್ಯ ಭಾಷಣವನ್ನು MT ಅಬ್ದುಲ್ಲಾ ಮುಸ್ಲಿಯಾರ್ ರವರು, ಅದೇ ರೀತಿ ಹಲವಾರು ಗಣ್ಯರು ಅದರಲ್ಲಿ ಉಪಸ್ಥಿತರಿದ್ದಾರೆ.
ನಂತರ ನಡೆಯುವಂತಹ 2 ಗಂಟೆಯಿಂದ 4 ಗಂಟೆ ತನಕ ನಡೆಯಲಿಕ್ಕಿರುವಂತಹ ತ್ವಲಬಾ ಇಬಾದ್ ಕಾನ್ಫರೆನ್ಸ್ ಅಂತ ಹೇಳಿದ್ರೆ ಅರಬಿಕ್ ಶರಿಯತ್ ಕಾಲೇಜುಗಳಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ತ್ವಲಬಾ ಅಂತ ಹೇಳಿದ್ರೆ, ಇಬಾದ್ ಅಂತ ಹೇಳಿದ್ರೆ ಧಾರ್ಮಿಕತೆಯ ನೈಜ ಸಂದೇಶವನ್ನು ತಲುಪಿಸುವಂತಹ ಒಂದು ವಿಂಗ್ ಅದು. ಅದರ ಒಂದು ಕಾನ್ಫರೆನ್ಸ್ ಕೂಡ ನಡೀಲಿಕ್ಕಿದೆ. ಅದರಲ್ಲಿ ಇಬ್ರಾಹಿಂ ಬಾತಿಶಾ ತಂಗಳವರು ಅನೆಕಲ್ಲು ಇವರು ದ್ವಾ ನಿರ್ವಹಿಸಲಿದ್ದಾರೆ. ಸ್ವಾಗತವನ್ನು MK ಜುನೈದ್ ಮಕ್ದೂಮಿ ಅವರು ನಿರ್ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಅಧ್ಯಕ್ಷತೆಯನ್ನು ದರ್ಗಾ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ರಶೀದ್ ಹಾಜಿ ಅವರು ವಹಿಸಲಿದ್ದಾರೆ. ಅದೇ ರೀತಿ ಉದ್ಘಾಟನೆಯನ್ನು ಮೊಹಮ್ಮದ್ ಶಮೀಂ ಸಕಾಫಿ ಉಳ್ಳಾಳ ದರ್ಗಾದ ಖತೀಬರು ನಿರ್ವಹಿಸಲಿಕ್ಕಿದ್ದಾರೆ. ಪ್ರಾಸ್ತಾವಿಕ ಭಾಷಣವನ್ನು ಮೌಲಾನಾ ಮುಫ್ತಿ ಮೊಹಮ್ಮದ್ ರಫೀಕ್ ಹುದವಿ ಕೋಲಾರಿ, ಅದೇ ರೀತಿಯಲ್ಲಿ ಅಬ್ದುಲ್ ರಹಮಾನ್ ನದ್ವಿ ಬೆಂಗಳೂರು, ಫಾರೂಕ್ ಉಳ್ಳಾಳ, ಆಸಿಫ್ ಅಬ್ದುಲ್ಲಾ ಇವರು ನಿರ್ವಹಿಸಲಿಕ್ಕಿದ್ದಾರೆ. ವಿಶೇಷವಾದ ವಿಷಯ ಮಂಡನೆಯನ್ನು ಅಡ್ವೊಕೇಟ್ ಓಣಂಪಳ್ಳಿ ಮೊಹಮ್ಮದ್ ಫೈಜಿ ಅವರು ನಿರ್ವಹಿಸಲಿಕ್ಕಿದ್ದು, ಸಂದೇಶ ಭಾಷಣವನ್ನು ಇಸಾಕ್ ಫೈಜಿ ಕಡಬ್ಬ ಇವರು ನಿರ್ವಹಿಸಲಿಕ್ಕಿದ್ದಾರೆ. ಇದರ ಪ್ರಧಾನ ಕಾರ್ಯಕ್ರಮ ಸಂಜೆ ನಡೆಯಲಿಕ್ಕಿರುವಂತಹ ಸಮಾರೋಪ ಮಹಾಸಮ್ಮೇಳನ. ಇದರಲ್ಲಿ 1 ಲಕ್ಷ ಜನರನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಜಿಲ್ಲೆಯ, ರಾಜ್ಯದ ಹಲವಾರು ಕಡೆಗಳಿಂದ ಈಗಾಗಲೇ ಕಾರ್ಯಕರ್ತರು ಸಜ್ಜುಗೊಳ್ಳಲಿಕ್ಕಿದ್ದಾರೆ. ನಾವು ಕಾರ್ಯಕರ್ತರಾಗಿ ಒಂದು 25,000 ಕಾರ್ಯಕರ್ತರನ್ನೇ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಅದೇ ರೀತಿ ಸಾರ್ವಜನಿಕರಾಗಿ ದೊಡ್ಡ ಒಂದು ಸಮ್ಮೇಳನವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇದರಲ್ಲಿ ನೀವು ನೋಟಿಸ್ನಲ್ಲಿ ಕಾಣುವ ಹಾಗೆ ಒಂದು ಸಮಸ್ತದ ಆದರ್ಶ ಸಮ್ಮೇಳನ ನಡೆಯುತ್ತಾ ಇದೆ ದೇಶದಾದ್ಯಂತ. ಅದರ ಘೋಷಣೆಯನ್ನು ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಅಧ್ಯಕ್ಷರಾದಂತಹ ಸೈಯದುಲ್ ಉಲಮಾ ಜಿಫ್ರಿ ಮುತ್ತುಕೋಯ ತಂಗಳ್ರವರು ನಿರ್ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಅದರಲ್ಲಿ ಪ್ರಾರ್ಥನೆಯನ್ನು ಸೈಯದ್ KS ಅಲಿ ತಂಗಳ್ ಕೊಂಬೋಲ್ ನಿರ್ವಹಿಸಲಿಕ್ಕಿದ್ದಾರೆ. ಸ್ವಾಗತವನ್ನು ಸ್ವಾಗತ ಸಮಿತಿಯ ಜನರಲ್ ಕನ್ವೀನರ್ ಆದಂತಹ ಹಾಫಿಜ್ ಜೈನ್ ಸಕಾಫಿ ಅವರು ನಿರ್ವಹಿಸಲಿಕ್ಕಿದ್ದಾರೆ. ಉದ್ಘಾಟನೆಯನ್ನು ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಉಪಾಧ್ಯಕ್ಷರಾದಂತಹ ಪಾಣಕಾಡ್ ಸೈಯದ್ ಹೈದರ್ ಅಲಿ ಶಿಹಾಬ್ ತಂಗಳ್ರವರು ನಿರ್ವಹಿಸಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿಯು ಸಮಸ್ತದ ಶಾವರ ಸದಸ್ಯರು ಆದಂತಹ ಅಲ್ಹಾಜ್ ತ್ವಾಕ ಅಹಮದ್ ಮುಸ್ಲಿಯಾರ್ ಅವರು ನಿರ್ವಹಿಸಲಿಕ್ಕಿದ್ದು, ದಿಕ್ಸೂಚಿ ಭಾಷಣವನ್ನು ಶೇಖುನಾ ಸೈಯದ್ ಜೈನುಲ್ ಆಬಿದೀನ್ ತಂಗಲ್ ಕುನ್ನುಂಗೈ ಕೇರಳ, ಅದೇ ರೀತಿ ಪ್ರಾಸ್ತಾವಿಕ ಭಾಷಣವನ್ನು ಅಲ್ಹಾಜ್ ಹಾರೂನ್ ಅಹಸನಿ ಉಸ್ತಾದ್ ಪ್ರಾಂಶುಪಾಲರು ಮಕ್ದೂಮಿಯಾ ಶರಿಯತ್ ಕಾಲೇಜು ಕೋಟೆಕಾರ್ ಅವರು ನಿರ್ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಗೌರವಾನ್ವಿತ ಅತಿಥಿಗಳಾಗಿ ಶೇಖುಲ್ ಜಾಮಿಯಾ ಆಲಿಕುಟಿ ಉಸ್ತಾದ್, ಅಬ್ದುಲ್ ಜಬ್ಬಾರ್ ಉಸ್ತಾದ್ ಮಿತ್ತಬೈಲ್, MT ಅಬ್ದುಲ್ಲಾ ಮುಸ್ಲಿಯಾರ್, ಅಲ್ಹಾಜ್ MA ಕಾಸಿಮ್ ಉಸ್ತಾದ್, ಶೇಖುನಾ CKK ಮಾಣಿಯೂರ್ ಉಸ್ತಾದ್, ಅದೇ ರೀತಿ ವಿ ಅಬೂಬಕರ್ ಮುಸ್ಲಿಯಾರ್, ಅಬ್ದುಲ್ ಖಾದರ್ ಮುಸ್ಲಿಯಾರ್, ಪಾತೂರ್ ಉಸ್ತಾದ್, ಶೇಖುನಾ ಬಂಬ್ರಾನ್ ಉಸ್ತಾದ್ ಮುಂತಾದವರು ನಿರ್ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಇದರಲ್ಲಿ ಕಾರ್ಯಕ್ರಮದ ಅದೇ ರೀತಿ ಇದರಲ್ಲಿ ಮುಖ್ಯ ಭಾಷಣಗಾರರಾಗಿ ಸಮಸ್ತದ ಅಧಿಕೃತ ಹಲವಾರು ಭಾಷಣಗಾರರು ಭಾಗವಹಿಸಲಿಕ್ಕಿದ್ದಾರೆ. ಒಂದು ಬಹಾವುದ್ದೀನ್ ನದ್ವಿ ಕೋರಿಯಾಡ್ ದಾರುಲ್ ಹುದಾ ಇಸ್ಲಾಮಿಕ್ ಯೂನಿವರ್ಸಿಟಿಯ ಉಪಕುಲಪತಿ ಅವರು ಮುಖ್ಯ ಭಾಷಣವನ್ನು, ಅದೇ ರೀತಿ ಹಮೀದ್ ಫೈಸಿ ಅಂಬಲಕಡವು ಕಾರ್ಯದರ್ಶಿ SYS ಕೇಂದ್ರ ಸಮಿತಿ, ಸತ್ತಾರ್ ಪಂದಲ್ಲೂರು ಪ್ರಧಾನ ಕಾರ್ಯದರ್ಶಿ SKSF ಕೇಂದ್ರ ಸಮಿತಿ, ಹಸನ್ ಸಕಾಫಿ ಪುಕೋಟೂರು ಕಾರ್ಯದರ್ಶಿ SYS ಕೇಂದ್ರ ಸಮಿತಿ, ಅದೇ ರೀತಿ ಮುಸ್ತಫಾ ಅಶ್ರಫಿ ಕಕ್ಕುಪಡಿ, ನಾಸರ್ ಫೈಸಿ ಕೋಡತಾಯಿ, ಅಬ್ದುಲ್ ಸಮದ್ ಬುಕೋಟೂರು, ಸದಕತುಲ್ಲಾ ಫೈಸಿ ಮಂಗಳೂರು, ಅನೀಸ್ ಕೌಸರಿ, ಕಾಸಿಂ ದಾರಿ ಮಿಕಿನ್ಯ, ಅಡ್ವೊಕೇಟ್ ಹನೀಫ್ ಹುದವಿ ಮುಂತಾದವರು ಮುಖ್ಯ ಭಾಷಣವನ್ನು ಕೂಡ ನಿರ್ವಹಿಸಲಿಕ್ಕಿದ್ದಾರೆ. ಟೋಟಲ್ ಅಲ್ಲಿ ಹೇಳೋದಾದ್ರೆ ಉಳ್ಳಾಲ ಎನ್ನುವಂತೂ ಮುಸ್ಲಿಂ ಸಮುದಾಯದ ಕರ್ನಾಟಕದ ಮುಸಲ್ಮಾನರ ಒಂದು ಕೇಂದ್ರ ಸ್ಥಾನ. ಮುಸಲ್ಮಾನರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇದರ ಬೆಳವಣಿಗೆಗೆ ಉಳ್ಳಾಲ ಕೊಟ್ಟಂತಹ ಕೊಡುಗೆ ಸಣ್ಣದಲ್ಲ. ಮುಸಲ್ಮಾನರ ಕೇಂದ್ರ ಅಂತೇಳಿ ಮುಸಲ್ಮಾನರು ನಂಬುವಂತಹ ಒಂದು ಸ್ಥಳ ಅದು ಮಾತ್ರವಲ್ಲ, ಮುಸ್ಲಿಮರ ಕೇಂದ್ರ ಕೂಡ. ಆ ಒಂದು ಕೇಂದ್ರದಲ್ಲಿ ಮುಸ್ಲಿಮರ ಧಾರ್ಮಿಕವಾದ ಬೆಳವಣಿಗೆಗೆ, ಶೈಕ್ಷಣಿಕವಾದ ಬೆಳವಣಿಗೆಗೆ ಒಂದು ದೊಡ್ಡ ಸಮ್ಮೇಳನವನ್ನು, ಅದನ್ನು ಸರ್ವವ್ಯಾಪಿಗೊಳಿಸುವಂತಹ ಉದ್ದೇಶದೊಂದಿಗೆ ಒಂದು ದೊಡ್ಡ ಸಮ್ಮೇಳನವನ್ನು SKSSF ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಎಲ್ಲ ರೀತಿಯ ವಿವರಗಳನ್ನು ಸಾರ್ವಜನಿಕರಿಗೆ ಕೊಟ್ಟುಕೊಂಡು ಸಹಕರಿಸಬೇಕು. SKSF ಎನ್ನುವುದು ಎಲ್ಲ ಧರ್ಮೀಯರನ್ನು ಕೂಡ ಕೋಮು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವಂತಹ ಒಂದು ಸಂಘಟನೆ. ನಿಮ್ಗೆ ಗೊತ್ತಿರಬಹುದು, ಪ್ರಜಾಪ್ರಭುತ್ವದ ದಿನದಂದು ಲಕ್ಷಾಂತರ ಮಂದಿಗೆ ದೇಶದಾದ್ಯಂತ 30ರಷ್ಟು ಕೇಂದ್ರಗಳಲ್ಲಿ ದೇಶ ಸ್ನೇಹದ, ದೇಶ ಪ್ರೀತಿಯ ಪ್ರತಿಜ್ಞೆಯನ್ನು ಬೋಧಿಸಿಕೊಡುತ್ತದೆ. ಅದೇ ರೀತಿಯಲ್ಲಿ 300ರಷ್ಟು ಕೇಂದ್ರಗಳಲ್ಲಿ ಸ್ವಾತಂತ್ರ್ಯೋತ್ಸವ ದಿನದಂದು ಫ್ರೀಡಂ ಸ್ಕ್ವೇರ್ ಅನ್ನು ಮಾಡಿಕೊಂಡು ಅದನ್ನು ಕೂಡ ಬೋಧಿಸುತ್ತದೆ. ಕೋಮುವಾದ, ಯಾವುದೇ ರೀತಿಯ ಕೋಮುವಾದ ಇದ್ರೂ ಆ ಕೋಮುವಾದವನ್ನು ವಿರೋಧಿಸುವ, ರಾಜಕೀಯೇತರ ಧಾರ್ಮಿಕತೆಗೆ ಮಾತ್ರ ಪ್ರೋತ್ಸಾಹವನ್ನು ಕೊಡುವ, ಸಾಮಾಜಿಕ ಐಕ್ಯತೆಗೆ ಪ್ರೋತ್ಸಾಹವನ್ನು ಕೊಡುವ, ದೇಶದ ಕಾನೂನನ್ನು 100ರಲ್ಲಿ 100% ಅಂಗೀಕರಿಸಿಕೊಂಡು ಕಾನೂನನ್ನು ಗೌರವಿಸಿಕೊಂಡು ಕಾರ್ಯಾಚರಿಸುವಂತಹ ಒಂದು ಸಂಘಟನೆ. ಇದರ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು.
ಮಾಡಬೇಕು, ಇದರ ಪ್ರಚಾರದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತೇಳಿ ನನ್ನ ಗೌರವಾನ್ವಿತ ಪತ್ರಕರ್ತರೊಂದಿಗೆ ಪ್ರೀತಿಯಿಂದ ಬೇಡಿಕೊಳ್ತಾ. ನಾಯಕರಿಗೆ ಪ್ರತ್ಯೇಕವಾಗಿ ನನ್ನ ಪತ್ರಕರ್ತ ಮಿತ್ರರಿಗೆ, ನನ್ನ ಗೌರವಾನ್ವಿತ ಪತ್ರಕರ್ತರಿಗೆ ಕೃತಜ್ಞತೆಯನ್ನು ಹೇಳ್ತಾ ಎಲ್ಲರ ಸಹಕಾರವನ್ನು ಬೇಡಿಕೊಳ್ತಾ ಥ್ಯಾಂಕ್ ಯು.